ಲಂಗಿಷ್ಟ ಹಣ್ಣು ಮಲೇಷಿಯಾ ಮೂಲದ್ದು. ಮಲೇಷಿಯಾವನ್ನ ಮೀರಿ ಈ ಹಣ್ಣು ಇಂದು ಫಿಲಿಪೀನ್ಸ್ನಲ್ಲಿ ಹೆಚ್ಚು ಬೆಳೆಯುತ್ತಾರೆ. 30 ಮೀಟರ್ ಎತ್ತರದ ಮರದಲ್ಲಿ ಅತ್ತಿಕಾಯಿಯಂತೆ ಕಾಂಡದಲ್ಲಿ ಗೊಂಚಲಾಗಿ ಈ ಹಣ್ಣು ಬೆಳೆಯುತ್ತದೆ. ಸಿಪ್ಪೆ ಸುಲಿದು ತಿನ್ನುವ ಈ ಹಣ್ಣಿನ ಕುಯಿಲು ಕಾಲ ಜುಲೈಯಿಂದ ಸೆಪ್ಟೆಂಬರ್. ಲಾಂಜೋನ್ಸ್ ಎಂದು ಈ ಹಣ್ಣನ್ನು ಹೇಳುತ್ತಾರೆ. ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೀನ್ಸ್, ಥೈಲ್ಯಾಂಡ್ಗಳು ಹೆಚ್ಚು ಬೆಳೆಯುವ ದೇಶಗಳು. ನೀರು ಇಳಿದು ಹೋಗುವ ಮಳೆಕಾಡು ಈ ಹಣ್ಣಿಗೆ ಸೂಕ್ತ. ಈಗೀಗ ಪ್ರಪಂಚದ ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಮಯನ್ಮಾರ್, ಮಲಕುದ್ವೀಪ, ನ್ಯೂಗಿನಿಯಾ, ಮೈಕ್ರೋನೇಷಿಯಾ, ಹವಾಯಿ, ಶ್ರೀಲಂಕಾ, ಭಾರತ, ಸೆಚೆಲಸ್, ಟ್ರಿನಿಡಾದ್ ಟೊಬ್ಯಾಗೊ, ಸುರಿನಾಮ್ ನಾಡುಗಳಿಗೂ ಪರಿಚಯಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮನಿಲಾ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.